ಅದು 2023 ರಾತ್ರಿ 9:35 ಕೋರಮಂಗಲದ 5ನೇ ಕ್ರಾಸ್ನಲ್ಲಿ ಆರತಿ ತನ್ನ ಪಿಜಿಗೆ ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿ ಅವಳನ್ನೇ ಸುಮಾರು 100 ಮೀಟರ್ ಫಾಲೋ ಮಾಡುತ್ತಿರುವುದು ಆರತಿಗೆ ಗೊತ್ತಾಗಿ ಹೋಗಿತ್ತು. ಹಾಗೋ ಹೀಗೋ ಮಾಡಿ ಅವಳು ತನ್ನ ಪಿಜಿಯನ್ನ ಸೇರಿಕೊಂಡಿದ್ದಳು ಮತ್ತು ತನ್ನ ರೂಮಿನ ಕಿಟಕಿಯಿಂದ ನೋಡಿದಾಗ ಆ ವ್ಯಕ್ತಿ ವಾಪಸ್ಸು ಹೋಗುತ್ತಿರುವುದು ಅವಳ ಗಮನಕ್ಕೆ ಬಂದಿತ್ತು. ಮತ್ತೆ 2 ದಿವಸಗಳ ನಂತರ ಅದೇ ಸಮಯಕ್ಕೆ ಅದೇ ರೋಡಿನಲ್ಲಿ ಆರತಿ ಬರುತ್ತಿರುವಾಗ ಅದೇ ವ್ಯಕ್ತಿ ಮತ್ತೆ ಅವಳನ್ನ ಫಾಲೋ ಮಾಡುತ್ತಿರುವುದು ಅಂದ್ರೆ ಸ್ಟಾಕಿಂಗ್ ಮಾಡುತ್ತಿರುವುದು ಅವಳಿಗೆ ಕಂಡು ಬಂದಿತ್ತು. ಈ ಬಾರಿ ಅವಳ ಎದೆ ಬಡಿತ ನಿಜಕ್ಕೂ ಜಾಸ್ತಿಯಾಗಿ ಹೋಗಿತ್ತು. ಯಾಕೆ ಒಬ್ಬ ವ್ಯಕ್ತಿ ತನ್ನನ್ನ ಸ್ಟಾಕ್ ಮಾಡ್ತಾ ಇದ್ದಾನೆ ಅಂದ್ರೆ ಫಾಲೋ ಮಾಡ್ತಾ ಇದ್ದಾನೆ ಅಂದ್ರೆ ಹಿಂಬಾಲಿಸ್ತಾನೆ ಇದ್ದಾನಂತ ತನ್ನ ಹಾಸ್ಟೆಲ್ ವಾರ್ಡನ್ಗೆ ಫೋನ್ ಮಾಡಬೇಕೆಂದು ಇನ್ನೇನು ಫೋನ್ ಮಾಡುವಷ್ಟರಲ್ಲಿ ಆ ವ್ಯಕ್ತಿ ವಾಪಸ್ಸು ಅಲ್ಲಿಂದ ಹೊರಟು ಹೋಗಿದ್ದ. ಈ ಘಟನೆ ಮತ್ತೆ 1 ವಾರದ ನಂತರ ಮತ್ತೆ ಮರುಕಳಿಸಿತ್ತು. ಆದ್ರೂ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಆರತಿ ಸುಮ್ಮನಾಗಿದ್ದಳು. ಅದೇ ವೀಕೆಂಡ್ ನಲ್ಲಿ ಅವಳು ತನ್ನ ಭಾವಿ ಪತ್ನಿ ಆನಂದ್ ಭೇಟಿ ಮಾಡಲು ಫೋರಂ ಮಾಲ್ಗೆ ಹೋಗಿದ್ದಾಳೆ. ದೂರದಲ್ಲೇ ಆನಂದ್ ಮತ್ತು ಯಾವೊಬ್ಬ ವ್ಯಕ್ತಿ ತನ್ನನ್ನ ಸ್ಟಾಕ್ ಮಾಡ್ತಾ ಇದ್ನೋ ಅಂದ್ರೆ ಫಾಲೋ ಮಾಡ್ತಾ ಇದ್ನೋ ಇಬ್ಬರು ಮಾತನಾಡುತ್ತಿರುವುದು ಅವಳಿಗೆ ಕಂಡು ಬಂದಿತ್ತು. ಆಮೇಲೆ ಆರ್ತಿಗೆ ಅರ್ಥವಾಗಿದ್ದು ಈ ಆನಂದನೇ ಈ ವ್ಯಕ್ತಿಯನ್ನ ತನ್ನನ್ನ ಫಾಲೋ ಮಾಡಲು ಬಿಟ್ಟಿರುವ ವಿಷಯ. ಹೌದು, ಭಾವಿ ಪತ್ನಿಯಾಗಿದ್ದ ಆನಂದ್ ತನ್ನ ಭಾವಿ ಪತ್ನಿ ಏನೆಲ್ಲ ಮಾಡುತ್ತಾಳೆ, ಎಲ್ಲೆಲ್ಲ ಓಡಾಡುತ್ತಾಳೆ, ಎಲ್ಲ ಒಂದು ಪ್ರೈವೇಟ್ ವಿಷಯಗಳನ್ನ ತಿಳಿದುಕೊಳ್ಳಲು ಒಬ್ಬ ವ್ಯಕ್ತಿಯನ್ನ ಅವಳನ್ನ ಫಾಲೋ ಮಾಡಲು ಹೇಳಿದ್ದಾನೆ ಅನ್ನೋ ವಿಷಯ ಬಹಿರಂಗವಾಗಿತ್ತು. ಇದರಿಂದ ಕೋಪಗೊಂಡ ಆರತಿ ಅವತ್ತೇ ಆನಂದ್ ಜೊತೆ ತನ್ನ ಮೈತ್ರಿಯನ್ನ ಹಾಗೂ ತನ್ನ ಎಂಗೇಜ್ಮೆಂಟ್ ಅನ್ನ ಕಟ್ ಮಾಡಿ ತನ್ನ ತಂದೆ ತಾಯಿಗಳಿಗೂ ಹೇಳಿದ್ದಳು. ಹೌದು ಸ್ನೇಹಿತರೆ, ಇವತ್ತು ಇಂತಹ ಪ್ರಸಂಗಗಳು, ಇಂತಹ ಇನ್ಸಿಡೆಂಟ್ಗಳು ಹಲವಾರು ಹುಡುಗಿಯರ ಜೊತೆ ನಡೆಯುತ್ತಿರುವುದು ನಾವು ಕಾಣುತ್ತಾನೆ ಇದ್ದೇವೆ. ಇದನ್ನ ಇಂಗ್ಲಿಷ್ ನಲ್ಲಿ ಸ್ಟಾಕಿಂಗ್ ಅಂದ್ರೆ ಕನ್ನಡದಲ್ಲಿ ಪರಿಚಯವಿಲ್ಲದ ವ್ಯಕ್ತಿ ಹಿಂಬಾಲಿಸುವುದು ಎಂದರ್ಥ, ಅಂದ್ರೆ ಫಾಲೋ ಮಾಡುವುದು ಎಂದರ್ಥ. ಪ್ರೇಮ ಕಳೆದುಕೊಳ್ಳಬಹುದು, ಆದ್ರೆ ಗೌರವ ಕಳೆದುಕೊಳ್ಳಬಾರದು. ಯಾರಾದ್ರೂ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಬದುಕನ್ನ ಕಣ್ಗಾವಲು ಮಾಡುತ್ತಿದ್ದರೆ ಅದು ಪ್ರೀತಿಯಲ್ಲ, ಅದೊಂದು ದೊಡ್ಡ ಅಪರಾಧ. ಅಂದ್ರೆ ನಿಮ್ಮ ಮೇಲೆ ಭರವಸೆ ಇಲ್ಲ, ನಿಮ್ಮನ್ನ ಸಂಶಯಾಸ್ಪದವಾಗಿ ನೋಡುವುದೆಂದರ್ಥ. ಹೌದು, ಸ್ಟಾಕಿಂಗ್ ಅಂದ್ರೆ ಫಾಲೋ ಮಾಡೋದು ಒಂದು ಸಮಾಜದ ಅಪಾಯಕಾರಿ ಬಾಧೆಯಾಗಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸ್ಟಾಕಿಂಗ್ ಎಂಬ ಪದವು ಸಾಮಾನ್ಯವಾಗಿ ಕೇಳಿ ಬರುತ್ತಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ, ಕಾಲೇಜುಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ ಮತ್ತು ಸಹ ಸಮಾಜದಲ್ಲಿಯೂ ಈ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಸ್ಟಾಕಿಂಗ್ ಅಂದ್ರೆ ಯಾರಾದರೂ ವ್ಯಕ್ತಿಯ ಜೀವನದಲ್ಲಿ ಅವನ ಅಥವಾ ಅವಳ ಅನುಮತಿ ಇಲ್ಲದೆ ನಿರಂತರವಾಗಿ ಹಸ್ತಕ್ಷೇಪ ಮಾಡುವುದು, ಹಿಂಬಾಲಿಸುವುದು ಅಥವಾ ಕಣ್ಣಿಟ್ಟು ಅವರನ್ನ ಸಂಶಯವಾಗಿ ನೋಡುವುದು. ಇದು ಕೇವಲ ಕೌತುಕ ಅಥವಾ ಆಸಕ್ತಿಯಲ್ಲ, ಇದೊಂದು ಮನೋವೈಜ್ಞಾನಿಕ ಹಿಂಸೆ, ಇದೊಂದು ರೋಗವಾಗಿದೆ ಮತ್ತು ಕೆಲವೊಮ್ಮೆ ಜೀವಕ್ಕೆ ಅಪಾಯ ತರುವಂತಹ ಒಂದು ಭಯಾನಕ ಒಂದು ರೋಗವಾಗಿದೆ. ಸ್ಟಾಕಿಂಗ್ ಕೇವಲ ಸೈಬರ್ ಅಪರಾಧವಲ್ಲ, ಇದು ಮಾನಸಿಕ ಹಿಂಸೆ, ಸಾಮಾಜಿಕ ಅಪಾಯ ಮತ್ತು ಮಹಿಳೆಯ ಗೌರವ ವಿರುದ್ಧ ಒಂದು ದಾಳಿಯಾಗಿದೆ. ಸ್ಟಾಕಿಂಗ್ ಅಥವಾ ಫಾಲೋವಿಂಗ್ ಹಲವಾರು ರೀತಿ ನಡೆಯಬಹುದು. ಅದು ನೇರವಾಗಿ ಕೆಲವರನ್ನ ಹಿಂಬಾಲಿಸುವುದಾಗಲಿ, ಅಪ್ರಿಯ ಮೆಸೇಜ್ಗಳನ್ನ, ಕರೆಗಳನ್ನ ಮೊಬೈಲ್ ಮೂಲಕ ಮಾಡುವುದಾಗಲಿ, ಸಾಮಾಜಿಕ ಮಾಧ್ಯಮದಲ್ಲಿ ಫೇಕ್ ಅಕೌಂಟ್ಗಳ ಮೂಲಕ ಕಣ್ಣಿಡುವುದು, ಅನಗತ್ಯ ಉಡುಗೊರೆಗಳನ್ನ ಕಳಿಸುವುದು, ಆ ವ್ಯಕ್ತಿಯ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹರಡುವುದು ಮತ್ತು ಕೆಲವೊಮ್ಮೆ ಫೋಟೋ ಅಥವಾ ವಿಡಿಯೋಗಳ ದುರುಪಯೋಗ ಕೂಡ ಪಡೆದುಕೊಳ್ಳುವುದು. ಇವತ್ತು ಫಿಸಿಕಲ್ ಸ್ಟಾಕಿಂಗ್ ಗಿಂತ ಹೆಚ್ಚಾಗಿ ಡಿಜಿಟಲ್ ಸ್ಟಾಕಿಂಗ್ ಅಪಾಯ ಜಾಸ್ತಿ ಆಗಿದೆ. ಹಿಂದೆ ಸ್ಟಾಕಿಂಗ್ ಅಂದ್ರೆ ರಸ್ತೆಯಲ್ಲಿ ಅಥವಾ ಮನೆಯ ಬಳಿ ಹಿಂಬಾಲಿಸುವುದಾಗಿತ್ತು, ಆದರೆ ಇಂದು ಸೈಬರ್ ಸ್ಟಾಕಿಂಗ್ ಎಂಬ ಹೊಸ ರೂಪವನ್ನ ಇದು ಪಡೆದುಕೊಂಡಿದೆ. ಇಲ್ಲಿ ವ್ಯಕ್ತಿಯ ಸಾಮಾಜಿಕ ಮಾಧ್ಯಮ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ರೊಫೈಲ್, ಇಮೇಲ್, ಲೈವ್ ಲೊಕೇಶನ್ ಅಥವಾ ಪರ್ಸನಲ್ ಫೋಟೋಗಳ ಮೂಲಕ ಕಣ್ಗಾವಲನ್ನ ಇಡಲಾಗುತ್ತಿದೆ. ಅಚ್ಚರಿಯ ಮಾಹಿತಿ ಏನೆಂದ್ರೆ, ಈ ವರ್ಷದ ವರದಿಯ ಪ್ರಕಾರ ಭಾರತದಲ್ಲಿ 60% ಯುವತಿಯರು ತಮ್ಮ ಜೀವನದಲ್ಲಿ ಕನಿಷ್ಠ ಒಮ್ಮೆ ಆದರೂ ಫಿಸಿಕಲ್ ಅಥವಾ ಸೈಬರ್ ಸ್ಟಾಕಿಂಗ್ ಅನ್ನ ಅನುಭವಿಸುತ್ತಿದ್ದಾರೆ. ಪ್ರತಿ ಗಂಟೆಗೆ ಕನಿಷ್ಠ ಪಕ್ಷ 60 ಹೊಸ ಸೈಬರ್ ಸ್ಟಾಕಿಂಗ್ ಪ್ರಕರಣಗಳು ದಾಖಲೆಯಾಗುತ್ತಿವೆ. 45% ಪ್ರಕರಣಗಳಲ್ಲಿ ಅಪರಾಧಿಗಳು ಪರಿಚಿತರೇ ಆಗಿರುತ್ತಾರೆ, ಸಹಪಾಠಿಗಳಾಗಿರುತ್ತಾರೆ, ಸಹ ಉದ್ಯೋಗಿಗಳಾಗಿರುತ್ತಾರೆ ಅಥವಾ ಹಿಂದಿನ ಪಾಗಲ್ ಪ್ರೇಮಿಗಳಾಗಿರುತ್ತಾರೆ. 2013ರ ಲಾ ಆಕ್ಟ್ ಅಡಿಯಲ್ಲಿ ಸ್ಟಾಕಿಂಗ್ ಅನ್ನ ದಂಡನೀಯ ಅಪರಾಧವೆಂದು ಕೂಡ ಪರಿಗಣಿಸಲಾಗಿದೆ. ಐಪಿಸಿ ಸೆಕ್ಷನ್ 354D ಪ್ರಕಾರ ಯಾವುದೇ ವ್ಯಕ್ತಿ ಮಹಿಳೆಯ ಹಿಂಬಾಲನೆ ಅಥವಾ ಅವಳ ಸಂಪರ್ಕಕ್ಕೆ ನಿರಂತರ ಪ್ರಯತ್ನ ಮಾಡಿದರೆ ಅದೊಂದು ಅಪರಾಧವಾಗಿದೆ. ಮೊದಲ ಅಪರಾಧಕ್ಕೆ 3 ವರ್ಷಗಳ ಶಿಕ್ಷೆ ಮತ್ತು ದಂಡ ಕೂಡ ಇದೆ. ಹಾಗೆಯೇ ಎರಡನೇ ಅಪರಾಧಕ್ಕೆ 5 ವರ್ಷಗಳ ತನಕ ಶಿಕ್ಷೆ ಮತ್ತು ದಂಡ ಕೂಡ ಇದೆ. ಸೈಬರ್ ಸ್ಟಾಕಿಂಗ್ ಐಟಿ ಆಕ್ಟ್ ಸೆಕ್ಷನ್ 67, 67A ಮತ್ತು 72 ಅಡಿಯಲ್ಲಿ ಕಾನೂನು
ಕಾನೂನು ಕ್ರಮ ಕೈಗೊಳ್ಳಬಹುದಾಗಿದೆ. ಸ್ಟಾಕರ್ಸ್ ನ ಮನೋವೈಜ್ಞಾನಿಕ ರೀತಿ ವಿಚಿತ್ರವಾಗಿರುತ್ತದೆ. ಸ್ಟಾಕರ್ ಎಂದರೆ ಕೇವಲ ಅಪರಾಧಿಯಲ್ಲ, ಹಲವಾರು ಬಾರಿ ಅವನು ಮನೋವೈಕಲ್ಯದಿಂದ ಬಳಲುತ್ತಿರುತ್ತಾನೆ. ಸಾಮಾನ್ಯವಾಗಿ ಸ್ಟಾಕರ್ಸ್ಗಳು ವಿವಿಧ ರೀತಿಯಲ್ಲಿ ಇರುತ್ತಾರೆ. ಕೆಲವೊಬ್ಬರು ಅಧಿಕಾರ ಬಯಸುವವರು, ಹೌದು, ಎದುರಾಳಿಗಳನ್ನ ನನ್ನದೇ ಎಂದು ಭಾವಿಸುವವರು, ಹಿಂದಿನ ಪ್ರೇಮಿಗಳು ಮುಂದೆ ಆಗುವ ಪ್ರೇಮಿಗಳು, ಬ್ರೇಕಪ್ ಆದ ನಂತರ ಅತಿಯಾದ ಆಸಕ್ತಿ ತೋರಿಸುತ್ತಾರೆ. ಕೆಲವರು ಆಗಲೂ ಕೂಡ ಈ ರೀತಿ ಸ್ಟಾಕಿಂಗ್ ಮಾಡುತ್ತಾರೆ. ಹೌದು, ವಾಸ್ತವಿಕ ಸಂಬಂಧಕ್ಕಿಂತ ವರ್ಚುವಲ್ ಜಗತ್ತಿಗೆ ಅಂಟಿಕೊಳ್ಳುವವರು ಈ ರೀತಿ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಭಗ್ನ ಪ್ರೇಮಿಗಳು ಅಂದ್ರೆ ಭ್ರಮಾತ್ಮಕ ಪ್ರೇಮ ಸಿಂಡ್ರೋಮ್ ಎಂಬ ರೋಗ ಹೊಂದಿರುವವರು, ಈ ರೀತಿ ಇರುವವರೆಲ್ಲ ಈ ರೀತಿ ಸ್ಟಾಕಿಂಗ್ ಮಾಡುವುದು, ಈ ರೀತಿ ಫಾಲೋ ಮಾಡುವುದು, ಈ ರೀತಿ ತಮ್ಮ ಪ್ರೇಮಿಗಳನ್ನ, ತಮ್ಮ ಹುಡುಗಿಯರನ್ನ ಹಿಂಬಾಲಿಸುವುದನ್ನ ನಾವು ಕಾಣುತ್ತೇವೆ. ಸ್ಟಾಕಿಂಗ್ಗೆ ಒಳಗಾದವರು ಕೇವಲ ಭಯ ಅಥವಾ ಆತಂಕದಲ್ಲಿ ಬದುಕುವುದಿಲ್ಲ, ಅವರು ಆತ್ಮವಿಶ್ವಾಸವನ್ನೇ ಕಳೆದುಕೊಳ್ಳುತ್ತಾರೆ. ಕೆಲವರು ಮನೋವಿಕಾರ, ನಿದ್ರಾಹೀನತೆ, ಸಾಮಾಜಿಕ ಭಯ ಅಥವಾ ಆತ್ಮಹತ್ಯೆಗೂ ಕೂಡ ಯೋಚನೆಯನ್ನು ಮಾಡುವ ಪರಿಸ್ಥಿತಿಗೆ ಹೋಗುತ್ತಾರೆ. ಮಹಿಳೆಯರಲ್ಲಿ ಈ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿರುವುದು ಇತ್ತೀಚಿನ ಒಂದು ವರದಿ ಹೇಳುತ್ತದೆ. ಅಚ್ಚರಿಯ ಮಾಹಿತಿ ಏನಂದ್ರೆ, ಸಂಶೋಧನೆಯ ಪ್ರಕಾರ ಸ್ಟಾಕಿಂಗ್ ನಿಂದ ಬಳಲಿದ 30% ಮಹಿಳೆಯರು ತಮ್ಮ ಕೆಲಸವನ್ನು ಕೂಡ ಬಿಟ್ಟು ಬಿಟ್ಟಿದ್ದಾರೆ. ಯಾಕಂದ್ರೆ ರಾತ್ರಿ ಸಮಯದಲ್ಲಿ, ಸಾಯಂಕಾಲ ಸಮಯದಲ್ಲಿ ಅಥವಾ ಕೆಲಸದಲ್ಲಿ ಇರುವಾಗಲೂ ಕೂಡ ಸಹಪಾಠಿಗಳು, ಸಹೋದ್ಯೋಗಿಗಳು ಈ ರೀತಿ ಮಾಡುವುದರಿಂದ ಮಹಿಳೆಯರು ತಮ್ಮ ಕೆಲಸವನ್ನ ಬಿಟ್ಟು ಮನೆಯಲ್ಲಿ ಕುಳಿತಿದ್ದಾರೆ. 20% ಮಂದಿ ವಾಸಸ್ಥಾನವನ್ನ ಕೂಡ ಬದಲಾಯಿಸಿದ್ದಾರೆ. ಹೌದು, ಈ ರೀತಿ ಪ್ರಾಬ್ಲಮ್ಗಳು ಆಗುತ್ತಿರುವುದರಿಂದ ಹಲವಾರು ಜನ ತಮ್ಮ ಮನೆಗಳನ್ನ ಕೂಡ ಬದಲಾಯಿಸಿದ್ದಾರೆ. ಕೆಲವರು ತಂತ್ರಜ್ಞಾನವನ್ನ ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾರೆ. ಇದೊಂದು ಮೂಲಭೂತ ಲಿಂಗ ಸಮಾನತೆ ಸಮಸ್ಯೆ ಕೂಡ ಆಗಿ ಹೋಗಿದೆ. ಸಮಾಜದಲ್ಲಿ ಕೆಲವು ಮಂದಿ ಇನ್ನೂ ಮಹಿಳೆಯನ್ನ ಅವಳ ಇಚ್ಛೆ ಇಲ್ಲದೆ ಹಿಂಬಾಲಿಸುವುದನ್ನ ಪ್ರೇಮ ಎಂದು ಭಾವಿಸುತ್ತಾರೆ. ಚಿತ್ರದಲ್ಲಿ ಅಥವಾ ಗೀತೆಯಲ್ಲಿ ಹೀರೋ ಹುಡುಗಿಯನ್ನ ಹಿಂಬಾಲಿಸುವುದು ಪ್ರೇಮದ ಸಂಕೇತವಾಗಿ ತೋರಿಸಿದ್ರು ಇದು ಸಮಸ್ಯೆಯ ಒಂದು ಮೂಲವಾಗಿದೆ. ಉದಾಹರಣೆಗೆ, ಸಿನಿಮಾದಲ್ಲಿ ನಾಯಕಿ ಮೊದಲು ಬೇಡ ಎಂದಾಗ ನಾಯಕನು ಹಾಸ್ಯದಿಂದ ಹಿಂಬಾಲಿಸಿ ಕೊನೆಗೆ ಪ್ರೇಮ ಗೆಲ್ಲುವ ಚಿತ್ರಣ. ಈ ದೃಶ್ಯಗಳು ಯುವ ಮನಸ್ಸಿನಲ್ಲಿ ತಪ್ಪು ಸಂದೇಶವನ್ನ ಕೂಡ ಬೀರುತ್ತಿವೆ. ಹುಡುಗಿ ಬೇಡವೆಂದರೂ ಕೂಡ ಹುಡುಗ ಬಿಡುತ್ತಿಲ್ಲ, ಅವಳನ್ನ ಒಂದಲ್ಲ ಒಂದು ರೀತಿ ಹಿಂಬಾಲಿಸುತ್ತಾನೆ ಇರುತ್ತಾನೆ. ಅದು ಸೋಷಿಯಲ್ ಮೀಡಿಯಾ ಮೂಲಕವಾಗಿರಬಹುದು ಅಥವಾ ಫಿಸಿಕಲ್ ಆಗಿ ಕೂಡ ಹಿಂಬಾಲಿಸುವುದು ನಾವು ಕಾಣುತ್ತಿದ್ದೇವೆ. ಇದೊಂದು ನಿಜಕ್ಕೂ ಸಮಾಜದಲ್ಲಿ ಒಂದು ದೊಡ್ಡ ರೋಗ ಎಂದೇ ಹೇಳಬಹುದಾಗಿದೆ. ಸ್ಟಾಕಿಂಗ್ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಾದ್ಯಂತ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅಮೆರಿಕದಲ್ಲಿ ಪ್ರತಿ ವರ್ಷ 70 ಲಕ್ಷ ಮಂದಿ ಸ್ಟಾಕಿಂಗ್ ಬಾಧಿತರಾಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಪ್ರತಿ 10 ಮಹಿಳೆಯಲ್ಲಿ ಒಬ್ಬ ಮಹಿಳೆಯು ತಮ್ಮ ಜೀವನದಲ್ಲಿ ಕನಿಷ್ಠ ಒಂದು ಬಾರಿ ಸ್ಟಾಕಿಂಗ್ ಅನುಭವಿಸಿದ್ದಾಳೆ. ಯುರೋಪ್ ದೇಶಗಳಲ್ಲಿ 60% ಪ್ರಕರಣಗಳು ಆನ್ಲೈನ್ ಹಿಂಸೆ ರೂಪದಲ್ಲಿ ಬರುತ್ತಿವೆ. ಸ್ಟಾಕಿಂಗ್ ಲಾವನ್ನ ಮೊಟ್ಟ ಮೊದಲ ಬಾರಿಗೆ ತಂದಿದ್ದಂತಹ ದೇಶವೇ ಅಮೆರಿಕ, ಅದು ಸಹಿತ 1990ರಲ್ಲಿ. ಸ್ಟಾಕಿಂಗ್ ಅನ್ನ ತಡೆಯಲು, ಅದರಲ್ಲೂ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ನಿಮ್ಮ ಫೋನ್ ಮೂಲಕ ತಡೆಯಲು ಹಲವಾರು ವಿಧಾನಗಳು ಕೂಡ ಇವೆ ಸ್ನೇಹಿತರೆ. ಆದಷ್ಟು ನೀವು ಪ್ರೈವೇಟ್ ಸೆಟ್ಟಿಂಗ್ ಗಳನ್ನ ಮಾಡಬೇಕಾಗುತ್ತದೆ. ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ಪ್ರೊಫೈಲ್ಗಳನ್ನ ಪ್ರೈವೇಟ್ ಮಾಡಿರಿ. ಲೊಕೇಶನ್ ಅನ್ನ ಯಾವತ್ತೂ ಶೇರ್ ಮಾಡಬೇಡಿ, ಅದರಲ್ಲೂ ಲೈವ್ ಲೊಕೇಶನ್ ಅಥವಾ ಟ್ಯಾಗಿಂಗ್ ಮಾಡಬೇಡಿ. ಅಪರಿಚಿತರಿಂದ ಬಂದಂತಹ ಮೆಸೇಜ್ಗಳಿಗೆ ಪ್ರತಿಕ್ರಿಯೆ ನೀಡಬೇಡಿ. ಸ್ಕ್ರೀನ್ ಶಾಟ್ಗಳು, ಮೆಸೇಜ್ಗಳನ್ನ ಯಾವತ್ತೂ ಯಾರಾದರೂ ಈ ರೀತಿ ಮಾಡಿದರೆ ಅವುಗಳನ್ನ ಉಳಿಸಿಕೊಳ್ಳಿ. ಸೈಬರ್ ಕ್ರೈಮ್ ಸೆಲ್ ಅಥವಾ ವುಮೆನ್ ಹೆಲ್ತ್ ಲೈನ್ 1091 ಅಥವಾ 181ಕ್ಕೆ ದಯವಿಟ್ಟು ಸಂಪರ್ಕಿಸಿ. ಭಾರತದಲ್ಲಿ ಇತ್ತೀಚೆಗಂತೂ ಈ ರೀತಿಯ ಸ್ಟಾಕಿಂಗ್ ಘಟನೆಗಳು ಅಲ್ಲಲ್ಲಿ ನಡೆಯುತ್ತಾನೆ ಇರುತ್ತವೆ. ದೆಹಲಿಯಲ್ಲಿ 2019ರಲ್ಲಿ ಕಾಲೇಜು ವಿದ್ಯಾರ್ಥಿನಿಯನ್ನ ಹಿಂಬಾಲಿಸೋ ಸೈಕೋ ಸ್ಟಾಕರ್ಗಳ ಕತ್ತಿಯಿಂದ ದಾಳಿ ಮಾಡಿದ ಘಟನೆ ದೇಶವನ್ನೇ ಗಮನ ಸೆಳೆದಿತ್ತು. 2022ರಲ್ಲಿ ಬೆಂಗಳೂರಿನಲ್ಲಿ ಐಟಿ ಕಂಪನಿಯ ಉದ್ಯಮಿಯ ಸಾಮಾಜಿಕ ಖಾತೆ ಹ್ಯಾಕ್ ಮಾಡಿ ನೂರಾರು ಫೋಟೋಗಳ ದುರುಪಯೋಗ ಕೂಡ ಮಾಡಲಾಗಿತ್ತು. 2024ರಲ್ಲಿ ಮುಂಬೈಯಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಸ್ಟಾಕಿಂಗ್ ಮಾಡಿದ ಯುವಕರನ್ನ ಸೈಬರ್ ಪೊಲೀಸರು ಬಂಧಿಸಿದರು. ಬಾಧಿತೆಯು ಸ್ಮಾರ್ಟ್ ಆಗಿ ಸ್ಕ್ರೀನ್ ಶಾಟ್ಗಳ ಮೂಲಕ ಅವಳು ಸಾಕ್ಷಿ ನೀಡಿದ್ದಳು. ಹೌದು, ಈ ಎಲ್ಲ ಕೆಲಸಗಳನ್ನ ಮಾಡಿದರೆ ಈ ಸ್ಟಾಕಿಂಗ್ ಅನ್ನೋ ಪೀಡೆಯನ್ನ ಕಡಿಮೆ ಮಾಡಬಹುದಾಗಿದೆ. ಇನ್ನೊಂದು ಅಚ್ಚರಿಯ ವಿಷಯ ಏನೆಂದರೆ, ಸ್ಟಾಕರ್ಸ್ಗಳಲ್ಲಿ ಅಂದ್ರೆ ನಮ್ಮನ್ನ ಹಿಂಬಾಲಿಸುವವರಲ್ಲಿ 70% ಮಂದಿ ಬಾಧಿತರನ್ನ ವೈಯಕ್ತಿಕವಾಗಿ ಪರಿಚಯಿಸ್ತರಾಗಿರುತ್ತಾರೆ. ಅಂದ್ರೆ ನಮ್ಮ ಸಹೋದ್ಯೋಗಿಗಳು, ನಮ್ಮ ಸ್ನೇಹಿತರು, ನಮ್ಮ ಸಹಪಾಠಿಗಳು, ನಮ್ಮ ಸಂಬಂಧಿಕರಾಗಿ ಕೂಡ ಆಗಿರುತ್ತಾರೆ. ಮಹಿಳೆಯರಷ್ಟೇ ಅಲ್ಲದೆ ಪುರುಷರಲ್ಲೂ ಕೆಲವು ಸಂದರ್ಭದಲ್ಲಿ ಸ್ಟಾಕಿಂಗ್ಗೆ ಒಳಗಾಗಿರುವ ಹಲವಾರು ವರದಿಗಳು ಕೂಡ ಇವೆ. ಇವೆಲ್ಲವೂ ಹೆಚ್ಚಾಗಿ ದುಡ್ಡಿಗಾಗಿ ನಡೆಯುವಂತಹ ಸ್ಟಾಕಿಂಗ್ ಗಳಾಗಿವೆ. ಸಾಮಾಜಿಕ ಮಾಧ್ಯಮದಲ್ಲಿ ಸ್ಟಾಕಿಂಗ್ ನಲ್ಲಿ ಇನ್ಸ್ಟಾಗ್ರಾಮ್ ಅತ್ಯಧಿಕ ಪ್ರಮಾಣದಲ್ಲಿದೆ. ಭಾರತದಲ್ಲಿ ಸ್ಟಾಕಿಂಗ್ ನಿಂದ
ಉಂಟಾಗುವ ಮಾನಸಿಕ ಹಾನಿಗೆ ಪರಿಹಾರ ನೀಡುವ ಕಾನೂನು ಪ್ರಸ್ತುತ ಸೀಮಿತವಾಗಿರುವುದು ದುರಾದೃಷ್ಟ. 40% ಸ್ಟಾಕಿಂಗ್ ಪ್ರಕರಣಗಳು ಹಿಂದಿನ ಪ್ರೇಮ ಸಂಬಂಧಗಳಿಂದಲೇ ಹುಟ್ಟುತ್ತವೆ. ಕೆಲವು ಸ್ಟಾಕರ್ಸ್ಗಳು ಬಾಧಿತ ಸ್ನೇಹಿತರನ್ನು ನಿಗಾದಲ್ಲಿ ಇಡುತ್ತಾರೆ. ಸೈಬರ್ ಸ್ಟಾಕಿಂಗ್ ನಲ್ಲಿ ಬಳಸಲಾಗುವ ಸಾಫ್ಟ್ವೇರ್ ಗಳನ್ನ ಸ್ಪೈವೇರ್ ಅಥವಾ ಸ್ಟಾಕರ್ ವೇರ್ ಎಂದು ಕೂಡ ಕರೆಯಲಾಗುತ್ತದೆ. ಮಾಹಿತಿಯ ಪ್ರಕಾರ ಈ ವರ್ಷದಲ್ಲಿ ಭಾರತದಲ್ಲಿ ಸೈಬರ್ ಕ್ರೈಮ್ ಸಂಖ್ಯೆಗಳ ಸಂಖ್ಯೆ 2 ಪಟ್ಟು ಹೆಚ್ಚಿರುವುದು ಸರ್ಕಾರಕ್ಕೆ ನಿಜಕ್ಕೂ ಒಂದು ದೊಡ್ಡ ತಲೆನೋವಾಗಿದೆ. ಇದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆಗಿದೆ. ಸ್ನೇಹಿತರೆ, ಸ್ಟಾಕಿಂಗ್ ಎಂಬುದು ಕೇವಲ ಕೌತುಕ ಅಥವಾ ಪ್ರೇಮದ ಪ್ರದರ್ಶನವಲ್ಲ. ಇದು ಸ್ವಾತಂತ್ರ್ಯ ಮತ್ತು ಗೌಪ್ಯತೆಗೆ ಧಕ್ಕೆ ಉಂಟು ಮಾಡುವ ಒಂದು ಗಂಭೀರ ಅಪರಾಧವಾಗಿದೆ. ಯಾರದ್ದೇ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ಯಾರಿಗೂ ಹಕ್ಕಿಲ್ಲ. ಪ್ರತಿ ವ್ಯಕ್ತಿಗೂ ಭಯರಹಿತ ಜೀವನ ನಡೆಸಬೇಕು, ಡಿಜಿಟಲ್ ಸುರಕ್ಷತೆ ಇರಬೇಕು ಮತ್ತು ಗೌಪ್ಯತೆ ಸಿಗಬೇಕು ಮತ್ತು ಪ್ರೈವಸಿ ಇರಬೇಕು. ಸಮಾಜದ ಪ್ರತಿಯೊಬ್ಬರು ನಿರೀಕ್ಷಕರಾಗಿ ಅಲ್ಲ, ಪ್ರತಿರೋಧಕರಾಗಿ ನಿಲ್ಲಬೇಕು. ಅಷ್ಟೇ ಅಲ್ಲ, ನಾವು ಸ್ಟಾಕಿಂಗ್ ಮುಕ್ತ ಮತ್ತು ಗೌರವಪೂರ್ಣ ಸಮಾಜವನ್ನ ನಿರ್ಮಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ನಿಮ್ಮ ಜೊತೆ ಏನಾದರೂ ಈ ರೀತಿ ನಡೆದಿದ್ದರೆ ಆ ಅನುಭವವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.